ಪರ್ಯಾಯ ಶ್ರೀ ಪಲಿಮಾರು ಮಠ ಶ್ರೀ ಕೃಷ್ಣಮಠ ಉಡುಪಿಯವರ ಆಶ್ರಯದಲ್ಲಿ ಶ್ರೀ ವಿದ್ಯಾಧೀಶ ತೀರ್ಥಪಾದರ ದಿವ್ಯಾನುಗ್ರಹದೊಂದಿಗೆ ಹೆಜ್ಜೆ ಗೆಜ್ಜೆ ನೃತ್ಯ 5ರ ರಜತ ಮಹೋತ್ಸವ ಬೆಳ್ಳಿ ಹೆಜ್ಜೆಯ ಕಾರ್ಯಕ್ರಮ ನಡೆಯಿತು. ಆ ಪ್ರಯುಕ್ತ ನೃತ್ಯಾಂಜಲಿ ಸಂಚಿಕೆ 7 ವಿದುಷಿ ಶ್ರೀಮತಿ ಐಶ್ವರ್ಯ ನಿತ್ಯಾನಂದ್ ಬೆಂಗಳೂರು ಇವರಿಂದ ಹಿಮ್ಮೇಳ ಸಹಿತ ಭಗವದ್ಗೀತಾ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಉಡುಪಿಯ ಶ್ರೀ ಕೃಷ್ಣಮಠದ ರಾಜಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪರ್ಯಾಯ ಪಲಿಮಾರು ಮಠದ ವಿದ್ಯಾಧೀಶ ಶ್ರೀಪಾದರು ಕಲಾವಿದೆಯನ್ನ ಗೌರವಿಸಿದರು. ಸಂಸ್ಥೆಯ ನಿರ್ದೇಶಕಿ ಯಶಾ ರಾಮಕೃಷ್ಣ ಉಪಸ್ಥಿತರಿದ್ದರು. ಸ್ವಾಮೀಜಿಯವರಿಗೆ ಫಲ ಸಮರ್ಪಣೆ ಡಾಕ್ಟರ್ ರಾಮಕೃಷ್ಣ ಹೆಗ್ಡೆ ಅವರಿಂದ. ಕಳೆದ 25 ವರ್ಷಗಳಿಂದ ಶ್ರೀ ವೆಂಕಟೇಶ್ವರ ನಾಟ್ಯ ಮಂದಿರ ಬೆಂಗಳೂರು ಇದರ ನಿರ್ದೇಶಕರಾದ ಖ್ಯಾತ ಹಿರಿಯ ನೃತ್ಯಗುರು ವಿದುಷಿ ಶ್ರೀಮತಿ ರಾಧಾ ಶ್ರೀಧರವರ ಹೆಮ್ಮೆಯ ಶಿಷ್ಯೆಯಾಗಿ ದೇಶ ವಿದೇಶಗಳ ಪ್ರತಿಷ್ಠಿತ ವೇದಿಕೆಗಳಲ್ಲಿ ನೃತ್ಯ ಪ್ರತಿಭೆಯ ಮೂಲಕ ಜನಮಾನಸ ಗೆದ್ದು ತಮ್ಮ ಸಂಗೀತ ಜ್ಞಾನವನ್ನು ನೃತ್ಯಕ್ಕೆ ಸೃಜನಾತ್ಮಕವಾಗಿ ಬಳಸಿಕೊಂಡು ಉನ್ನತ ಮಟ್ಟದ ನೃತ್ಯ ಸಂಯೋಜನೆಗಳನ್ನು ಮಾಡಿ ಪ್ರದರ್ಶಿಸಿ ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳಿಂದ ಬಹುಮಾನ ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ಪಡೆದಲ್ಲದೆ ದೂರದರ್ಶನದ ಶ್ರೇಣಿಯ ಕಲಾವಿದೆಯಾಗಿ ಸಾಧನೆ ಮಾಡಿರುವ ವಿದುಷಿ ಶ್ರೀಮತಿ ಐಶ್ವರ್ಯ ನಿತ್ಯಾನಂದ್ ಅವರಿಗೆ ಅವರ ಸಾಧನೆಯನ್ನು ಪರಿಗಣಿಸಿ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಪರ್ಯಾಯ ಶ್ರೀ ಪಲಿಮಾರು ಮಠ ಶ್ರೀಕೃಷ್ಣಮಠ ಉಡುಪಿಯವರ ದಿವ್ಯಾನುಗ್ರಹದೊಂದಿಗೆ ಹೆಜ್ಜೆ ಗೆಜ್ಜೆ ನೃತ್ಯ ಸಂಸ್ಥೆಯು ತನ್ನ ರಜತ ಮಹೋತ್ಸವ ಸಂದರ್ಭದಲ್ಲಿ ನೃತ್ಯ ಕಲಾಶ್ರೀ ಎಂಬ ಬಿರುದಿನೊಂದಿಗೆ ಆದರಾಮದಿಂದ ಗೌರವಿಸುತ್ತಿದೆ. ತ್ರಯೋಪೇತಂ ವೈಷ್ಣೀ ಮಧ್ವ ಕರಾರ್ಚಿತಂ. ಹೆಜ್ಜೆ ಗೆಜ್ಜೆಯ ಈ ಬೆಳ್ಳಿ ಗೆಜ್ಜೆಯ ಈ ಕಾರ್ಯಕ್ರಮದಲ್ಲಿ ವಿದುಷಿ ಐಶ್ವರ್ಯ ಅವರಿಗೆ ಪ್ರಶಸ್ತಿಯನ್ನು ನೀಡುವ ಕಾರ್ಯಕ್ರಮ. ಭಗವದ್ಗೀತೆ ಅದು ಸುಸಂಸ್ಕೃತವಾದ ಭಾಷೆಯಲ್ಲಿ ಇರುವಂಥದ್ದು. ಎಷ್ಟು ವಿದ್ವಾಂಸರು ಅದಕ್ಕೆಲ್ಲ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದರೂ ವ್ಯಾಖ್ಯಾನ ಮಾಡಿದರೂ ತಿಳಿಸಲಿಕ್ಕೆ ಬಹಳ ಕ್ಲಿಷ್ಟವಾದಂತಹ ಭಗವದ್ಗೀತೆಯನ್ನು ನಮ್ಮ ಐಶ್ವರ್ಯ ಅವರು ಸುಲಲಿತವಾದಂತಹ ನೃತ್ಯ ಭಂಗಿಯ ಮೂಲಕ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅಂತಂದರೆ ಅವರ ಆ ವಿದ್ಯೆಯನ್ನು ನಾವು ಹೃದಯ ತುಂಬಿ ಅಭಿನಂದಿಸ್ತೇವೆ. ಭಗವದ್ಗೀತೆ ಪ್ರವಚನಕ್ಕಿಂತ ಈ ನೃತ್ಯ ಸೇವೆ ಬಹಳ ಜನರ ಮೇಲೆ ಪ್ರಭಾವ ಬೀರುವಂತಹದ್ದು. ನಮ್ಮ ಹೆಜ್ಜೆ ಗೆಜ್ಜೆಯ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಬಹುಮಾನವನ್ನು ಸ್ವೀಕಾರ ಮಾಡಿದ ಈ ಐಶ್ವರ್ಯ ಅವರು ಇವತ್ತು